ಕಾರಣೀಭೂತರಾಗಿದ್ದಾರೆ. ಹಾಗೂ ಮಕ್ಕಳು ತುಂಬಾ ಸುಂದರವಾಗಿ ಹಾಡಿದ್ದಕ್ಕೆ ಅವರಿಗಾಗಿ ಒಂದು ದೊಡ್ಡ ಚಪ್ಪಾಳೆ ನಿಮ್ಮೆಲ್ಲರಿಗೂ. ಸೋಹಣ ನೆರವೇರಿಸಿಕೊಟ್ಟ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಸರ್, ಕುಲಪತಿಗಳು, ನಿಟ್ಟೆ ವಿಶ್ವವಿದ್ಯಾನಿಲಯ, ಇವರಿಂದ ಕನ್ನಡ ರಾಜ್ಯೋತ್ಸವದ ಸವಿ ನುಡಿಗಳು ಸರ್. ಇಂದಿನ ದಿನ ಒಂದು ವಿಶಿಷ್ಟವಾದ ದಿನ, ಸಂಭ್ರಮ ದಿನ ಮತ್ತು ಸಡಗರದ ದಿನ. ನಾವೆಲ್ಲ ಈ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಮತ್ತು ಪ್ರಾಧ್ಯಾಪಕೇತರ ಸಿಬ್ಬಂದಿಗಳು ಸೇರಿ ಈ ದಿನವನ್ನು ವಿಶಿಷ್ಟವಾಗಿ ಆಚರಿಸ್ತಾ ಇದ್ದೇವೆಂದು ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. 63ನೇ ಈ ಸಮಾರಂಭದ ಅಂದರೆ ಕರ್ನಾಟಕ ರಾಜ್ಯ ಸ್ಥಾಪನಾ ದಿನಾಚರಣೆಯ ಈ ವಿಶಿಷ್ಟ ಸಮಾರಂಭದಲ್ಲಿ ನಮ್ಮ ಈ ಧ್ವಜಾರೋಹಣ ಮಾಡಲಿಕ್ಕೆ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಈ ಕನ್ನಡ ಧ್ವಜದಲ್ಲಿ 2 ಬಣ್ಣಗಳನ್ನು ನಾವು ಕಾಣ್ತೇವೆ. ಒಂದು ಹಳದಿ, ಮತ್ತೊಂದು ಕೆಂಪು. ಹಳದಿ ಬಣ್ಣ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಯಾಕಂದ್ರೆ ಕರ್ನಾಟಕದ ಜನ, ಕನ್ನಡಿಗರು ಶಾಂತಿ ಪ್ರಿಯರು ಎಂಬುದಕ್ಕೆ ಅದೊಂದು ದ್ಯೋತಕ. ಕೆಂಪು ಕ್ರಾಂತಿ ಅಥವಾ ಬದಲಾವಣೆಯ ಚಿಹ್ನೆ. ನಾವು ಎಷ್ಟು ಸಹೃದಯಿಗಳು, ತುಂಬಾ ಉತ್ತಮ ಮನಸ್ಸಿನವರು, ಹಾಗೆ ಕೂಡ ಕಷ್ಟ ಬಂದಾಗ ನಾವು ಛಲವಾದಿಗಳು, ಯಾವುದೇ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಶಕ್ತಿಯನ್ನು ಒಂದುಗೂಡಿಸಿ ಹಣ ತೊಟ್ಟು ಕೆಲಸ ಮಾಡುವಂತ ಅಥವಾ ಬದಲಾವಣೆ ತರುವಂತ ಉತ್ತಮ ಒಂದು ಗುಣವನ್ನು ಕೂಡ ಬೆಳೆಸಿಕೊಂಡ ಜನತೆ. ಈ ಸಮಾರಂಭದಲ್ಲಿ ನಿಟ್ಟೆ ಯೂನಿವರ್ಸಿಟಿ ತನ್ನದೇ ಆದ ಕೆಲವು ಕಾರ್ಯಕ್ರಮಗಳನ್ನು ಹಾಕಿಕೊಟ್ಟದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಕನ್ನಡಕ್ಕಾಗಿ ಬಹಳಷ್ಟು ಜನ ದುಡಿದಿದ್ದಾರೆ. ಅದು ರಾಜ್ಯ ಮಟ್ಟದಲ್ಲಿ ಆಗಲಿ, ನಮ್ಮ ದಕ್ಷಿಣ ಕನ್ನಡದ ಕೆಲವು ಅಂದರೆ ಕೈಯಾರ ಕಿಂಜಂಡ್ರಿಗಳಿರ್ಬೋದು, ಇವರು ಪಂಜ ಮಂಗೇಶ್ ರಾಯರಿರ್ಬೋದು, ಹಾಗೆ ತುಂಬಾ ಜನ, ಬಹಳಷ್ಟು ಜನ ಕವಿಗಳು ಮತ್ತು ಬಹಳಷ್ಟು ಜನರು ದುಡಿದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದಿಂದ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಈ ಕನ್ನಡವನ್ನು ನಮ್ಮ ಈ ವಿಶ್ವವಿದ್ಯಾಲಯದಲ್ಲಿ ಬೆಳೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಕನ್ನಡ ಅಧ್ಯಾಪಕರ ನೇಮಕ ಆಗಲಿ, ಕನ್ನಡೇತರ ವಿದ್ಯಾರ್ಥಿಗಳು ಬಂದಾಗ ಅವರಿಗೆ ಕನ್ನಡವನ್ನು ಕಲಿಸುವ ಕಾರ್ಯಕ್ರಮ, ಅದು ಅಲ್ಲದೆ ಕನ್ನಡದ ಪುಸ್ತಕಗಳನ್ನು ಪ್ರಕಟಣೆ ಮಾಡುವಂಥದ್ದು, ಕನ್ನಡ, ತುಳು ಮತ್ತು ಇಂಗ್ಲಿಷ್ ನಿಘಂಟನ್ನು ಮಾಡುವುದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥದ್ದು, ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ. ಇದರಿಂದಾಗಿ ಕನ್ನಡದ ಬೆಳವಣಿಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ ಕನ್ನಡಕ್ಕೆ ಸರಿಯಾದ ಪ್ರಾತಿನಿಧ್ಯ ದೊರಕಬೇಕು. ಯಾಕಂತ ಹೇಳಿದ್ರೆ ನಮ್ಮ ಎಲ್ಲ ವಿಷಯಗಳನ್ನು ನಾವು ಇಂಗ್ಲಿಷ್ನಲ್ಲಿ ಕಲಿಸುತ್ತಿದ್ದರೂ ಕೂಡ ಕನ್ನಡವನ್ನು ನಾವು ತಿರಸ್ಕರಿಸಬಾರ್ದು, ಕೆಳಮಟ್ಟದಲ್ಲಿ ನೋಡಬಾರ್ದು ಅನ್ನೋ ಭಾವನೆಯಿಂದ ಕನ್ನಡಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಈ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷ ಆಗ್ತಾ ಇದೆ. ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಅದರಲ್ಲಿ ಕೂಡ ಆಸ್ಪತ್ರೆ ಮತ್ತು ಇತರ ವಿಭಾಗಗಳಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಒಂದು ರೀತಿಯ ಕನ್ನಡದ ವಿವಿಧ ಕಾರ್ಯಕ್ರಮಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದೇವೆ. ಇದರಲ್ಲಿ ಸ್ಪರ್ಧೆಯನ್ನು ಕೂಡ ನಾವು ಕೇರಳದ 1 ವಾರದಿಂದ 1-2 ವಾರಗಳಿಂದ ಮಾಡಿದ್ದೇವೆ. ಅದರಲ್ಲಿ ಬಹುಮಾನವನ್ನು ಕೂಡ ನಾವು ಪ್ರಕಟಿಸಿದ್ದೇವೆ. ಇದರ ನಂತರ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಅಂತ ಪ್ರತಿಭಾವಂತರಿಗೆ ಪುರಸ್ಕಾರವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಹೀಗೆ ಇನ್ನೂ ಕೂಡ ಹಲವಾರು ಕಾರ್ಯಕ್ರಮಗಳು ನಮ್ಮ ಈ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿ. ಇದಕ್ಕೆಲ್ಲ ನಮ್ಮ ಕಾಲೇಜುಗಳು ಅಂದರೆ ಎಲ್ಲ ವಿಶ್ವವಿದ್ಯಾಲಯದ ಕಾನ್ಸ್ಟಿಟ್ಯೂಂಟ್ ಕಾಲೇಜುಗಳು ತಮ್ಮದೇ ರೀತಿಯಂಥ ಸಹಕಾರವನ್ನು ಕೂಡ ಮುಂದಕ್ಕೆ ಕೂಡ ಕೊಟ್ಟು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ನಮ್ಮ ವಿಶ್ವವಿದ್ಯಾಲಯದಿಂದ ಆಗಬೇಕಾದಂಥ ಎಲ್ಲ ಸಹಕಾರವನ್ನು ಕೊಡಬೇಕಾದಂಥ ಎಲ್ಲ ಸಹಕಾರವನ್ನು ನಾವು ಕೊಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇಲ್ಲಿ ನೆರೆದಿರುವಂಥ ಎಲ್ಲ ಕನ್ನಡ ಮತ್ತು ಕನ್ನಡೇತರ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಈ ಕಾರ್ಯಕ್ರಮದ ಶುಭ ಕಾಮನೆಗಳನ್ನು ಅರ್ಪಿಸುತ್ತಾ, ನನಗೆ ಈ ಅವಕಾಶ ಅರಿವಳಿಕೆ ವಿಭಾಗದಲ್ಲಿ, ಅದರಲ್ಲಿ ಕೂಡ ಅರಿವಳಿಕೆ ವಿಭಾಗದ ಎಲ್ಲ ಪ್ರಾಧ್ಯಾಪಕರು ಇದರಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿದ್ದಾರೆ.
ಅವರಿಗೆ ಕೂಡ ಮತ್ತು ಎಲ್ಲ ಮುಖ್ಯಾಧಿಕಾರಿಗಳು, ಅಧಿಕಾರಿ ವರ್ಗ ಎಲ್ಲ ಮತ್ತು ನಮ್ಮ ಆಸ್ಪತ್ರೆಯ ಅಧಿಕಾರಿ ವರ್ಗದವರಿಗೆ ನನ್ನ ಕೃತಜ್ಞತೆಗಳು ಅರ್ಪಿಸಿಕೊಂಡು ನನ್ನ 2 ಮಾತುಗಳನ್ನು ನಿಲ್ಲಿಸುತ್ತಾ ಹೋಗ್ತದೆ. ಕನ್ನಡ ಮಾತನಾಡುವ ಜನರಿಗೆ ತುಂಬಾನೇ ತಾಳ್ಮೆ ಇದೆ. ಜ್ಞಾನಕ್ಕೆ ಹತ್ತಿರವಾದ ಭಾಷೆಯನ್ನ ಹಾಡಿ ಹೊಗಳಿದ ನಿಮಗೆ ವಂದನೆಗಳೊಂದಿಗೆ ಅಭಿನಂದನೆಗಳು ಸರ್.